ಅಸ್ಸಲಾಮು ಅಲೈಕುಂ. ನಮಸ್ಕಾರ. ನಾನು ಆಸಿಫ್ ಆಪತ್ ಬಾಂಧವ. ಕರುನಾಡಿನ ಸಮಸ್ತ ನಾಡಿನ ಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಸ್ತಕೀಮ್ ಎಂಬ ಒಬ್ಬ ಆದಿ ಉಡುಪಿಯ ಬಾಲಕನಿಗೆ ಬ್ಲಡ್ ಕ್ಯಾನ್ಸರ್ ಆಗಿ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮನೆಯವರ ಆ ಒಂದು ಮನವಿಗೆ ಸ್ಪಂದಿಸಿ ನಾವು ಹೋಗಿದಾಗ ಅಲ್ಲಿನ ಆ ಪರಿಸ್ಥಿತಿಯನ್ನು ಕಂಡು ಸಮಸ್ತ ಕರುನಾಡಿನ ಸರ್ವಧರ್ಮೀಯರ ಹತ್ರ ನಾನು ಮೈಮುನಾ ಫೌಂಡೇಶನ್ ಪರವಾಗಿ ವಿನಂತಿಯನ್ನು ಮಾಡಿದ್ದೆ. ಸಹೃದಯ ದಾನಿಗಳಾದ ನೀವು ನಮ್ಮ ನಿರೀಕ್ಷೆಗೂ ಮೀರಿದ ಮೊತ್ತವನ್ನು ನೀವು ನೀಡಿದ್ದೀರಿ. ಈಗಾಗಲೇ ನಾನು 2 ದಿವಸಗಳ ಆ ಒಂದು ಕಲೆಕ್ಷನ್ ಫೋನ್ಪೇ ಗೂಗಲ್ ಪೇಯನ್ನು ಕ್ಲೋಸ್ ಮಾಡಿದಾಗ 24,36,000 ರೂಪಾಯಿಯನ್ನು ಹಣ ಬಂದಿತ್ತು. ನಂತರ ಅವರ ಫಾರ್ಮಾಲಿಟೀಸ್ ಪ್ರಕಾರ ಇವತ್ತು ಅವರ ಖಾತೆ ಏನಿದೆ ಮುಖ್ಯ ಅಕೌಂಟನ್ನು ನಾವು ಕ್ಲೋಸ್ ಮಾಡಿದ್ದೇವೆ. ಇವತ್ತು ಅವರ ಮುಖ್ಯ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ಒಟ್ಟು ಮೊತ್ತ 27,35,321 ರೂಪಾಯಿಗಳಿರುತ್ತೆ ಅವರ ಅಕೌಂಟಿಗೆ ಬಂದಿದ್ದು. ಡಾಕ್ಟರ್ ಪ್ರಕಾರ ನಾರಾಯಣ ಹೃದಯಾಲಯದ ಸುನಿಲ್ ಭಟ್ರವರ ಅರೌಂಡ್ ಒಂದು ಲೆಕ್ಕವನ್ನು ಕೊಟ್ಟಿದ್ದರು. ಅವರಿಗೆ 6 ತಿಂಗಳ ಕೀಮೋ ಹಾಗೆಯೇ ಅದರ ಒಂದು ಲುಕೇಮಿಯಾ ರೋಗಕ್ಕೆ ತಗುಲುವಂತಹ ವೆಚ್ಚ 18 ಲಕ್ಷ ರೂಪಾಯಿ. ಅದಕ್ಕೂ ಮೀರಿದ ಮೊತ್ತವನ್ನು ನೀವೆಲ್ಲರೂ ಸಹಕರಿಸಿದ್ದೀರಿ. ಯಾರೆಲ್ಲ ಇವರಿಗೆ ಸಹಕರಿಸಿದ್ದೀರಾ, ಯಾರೆಲ್ಲ ಇವರಿಗೆ ಸಹಾಯವನ್ನು ಮಾಡಿದ್ದೀರಿ, ಯಾರೆಲ್ಲ ಇವರನ್ನು ಈ ಒಂದು ಪೋಸ್ಟರ್ನ ಶೇರ್ ಮಾಡಿದವರಾಗಿರ್ಬೋದು, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದವರು, ವಾಟ್ಸಪ್ಪಲ್ಲಿ ಶೇರ್ ಮಾಡಿದವರು, ಕುಟುಂಬಸ್ಥರು ಎಲ್ಲರಿಗೂ ಸರ್ವಧರ್ಮೀಯರಿಗೂ ಮೈಮುನಾ ಫೌಂಡೇಶನ್ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ. ಅದೇ ರೀತಿ ಸ್ಕ್ರೀನ್ ಮೇಲೆ ಅವರ ಮನೆಯವರು ಕೂಡ ಕೃತಜ್ಞತೆ ಸಲ್ಲಿಸಿದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ನಾನು ಮೊಹಮ್ಮದ್ ಮುನೀರ್. ನನ್ನ ಅಕ್ಕನ ಮಗ 18 ವರ್ಷ ಪ್ರಾಯದ ಮುಸ್ತಕೀನ್ ಮಾರಕವಾದ ಕಾಯಿಲೆಯಿಂದ ಬಳಲುತ್ತಿದ್ದು ನಾವು ಬೆಂಗಳೂರು ನಾರಾಯಣ ಹೃದಯಾಲಯದಲ್ಲಿ ಅವನನ್ನು ಅಡ್ಮಿಟ್ ಮಾಡಿದೆವು. ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ 18 ಲಕ್ಷ ರೂಪಾಯಿಗಳ ಅವಶ್ಯಕತೆ ಇದೆ ಎಂದು ಡಾಕ್ಟ್ರು ಹೇಳಿದಾಗ ಯಾವುದೇ ದಿಕ್ಕು ತೋಚದ ನಮಗೆ ದೇವರು ತೋರಿಸಿಕೊಟ್ಟದ್ದು ಮೈಮುನಾ ಫೌಂಡೇಶನ್ನ ಆಸಿಫ್ ಆಪತ್ ಬಾಂಧವರವರನ್ನು. ನಾವು ಅವರಲ್ಲಿ ಹೋಗಿ ಕೇಳಿಕೊಂಡಾಗ ಒಂದು ಚೂರು ತಡ ಮಾಡದೆ ಮೈಮುನಾ ಫೌಂಡೇಶನ್ ವತಿಯಿಂದ ದಾನಿಗಳ ಜೊತೆ ಬೇಡಿಕೆ ಇಟ್ಟರು. ಅವರ ಮಾತಿಗೆ ಸ್ಪಂದಿಸಿದ ಎಲ್ಲ ದಾನಿಗಳು ಕೇವಲ 24 ಗಂಟೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಮೊತ್ತವನ್ನು ಕೊಟ್ಟು ಸಹಕರಿಸಿದರು. ನಮ್ಮ ಮಗುವಿನ ಚಿಕಿತ್ಸೆಗೆ ಸಹಕರಿಸಿದ ಎಲ್ಲ ಪರ ಊರ ಮತ ಬಾಂಧವರಿಗೆ ನಮ್ಮ ಕುಟುಂಬದ ಪರವಾಗಿ ಹಾಗೂ ಮಗು ಮುಸ್ತಕೀನ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ. ಶುಕ್ರಿಯಾ. ಹಾಗೂ ನಿಮ್ಮೆಲ್ಲರ ದುವಾ ಮುಸ್ತಕೀನ್ಗಿರಲಿ. ಅಲ್ಲದೆ ಕಷ್ಟ ಕಾಲದಲ್ಲಿ ಓಡಿ ಬಂದು ಸ್ಪಂದಿಸುವ ಆಸಿಫ್ ಆಪತ್ ಬಾಂಧವರವರಿಗೆ ಹೇಗೆ ನಾವು ಕೃತಜ್ಞರಾಗಬೇಕು ಅನ್ನೋದೇ ಗೊತ್ತಿಲ್ಲ. ಸೃಷ್ಟಿಕರ್ತನಾದ ಅಲ್ಲಾಹನು ಸೃಷ್ಟಿಸಿದ ನಿಮ್ಮ ಸಂಸ್ಥೆಯು ಇನ್ನೂ ಎತ್ತರಕ್ಕೆ ಬೆಳೆದು ಕಷ್ಟ ಹಾಗೂ ನೋವಿನಲ್ಲಿರುವ ಎಲ್ಲ ಜನರಿಗೂ ಸಹಕಾರ ನೀಡಲು ದೇವರು ಬರ್ಕತ್ ನೀಡಲಿ. ಆಮೀನ್. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಕೂಡ ನಿಮ್ಮ ನಿರೀಕ್ಷೆಯಲ್ಲಿದೆ. ಬಹಳಷ್ಟು ಜನರು ಕಷ್ಟದಲ್ಲಿದ್ದಾರೆ. ಒಂದಷ್ಟು ಸಹಾಯವನ್ನು ಮಾಡೋಣ. ನಾವು ಬದುಕಿರುವಾಗ ಏನಾದರೂ ಒಂದು ಸಾಧನೆ ಅಂತ ಮಾಡಿದರೆ ಅದು ಕಷ್ಟದಲ್ಲಿದ್ದವರಿಗೆ ಮಾಡುವಂತಹ ಸಹಾಯ ಆಗಿರುತ್ತೆ. ಕಷ್ಟದಲ್ಲಿದ್ದವರಂತಹ ಒಂದು ಪುಣ್ಯದ ಕೆಲಸಕ್ಕೆ ನಾವೆಲ್ಲರೂ ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗೋಣ. ಮೈಮುನಾ ಫೌಂಡೇಶನ್ ಜೊತೆ ನೀವು ಸದಾ ಇರ್ತೀವಿ ಅಂತ ನಿರೀಕ್ಷೆಯಲ್ಲಿದ್ದೇವೆ. ಅಸ್ಸಲಾಮು ಅಲೈಕುಂ. ನಮಸ್ಕಾರ. ನಾನು ಆಸಿಫ್ ಆಪತ್ ಬಾಂಧವ.